ಪವಿತ್ರ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಾಲಯದ ಸಮೀಪದಲ್ಲಿ ಮದ್ಯದಂಗಡಿಯನ್ನ ತೆರೆಯಲಾಗಿದೆ. ಇದನ್ನ ಖಂಡಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮತ್ತು ಮಹಿಳೆಯರು ಮದ್ಯದಂಗಡಿ ಮುಂದೆ ಪ್ರತಿಭಟನೆ ನಡೆಸಿದರು. ಕೂಡಲೇ ಮದ್ಯದಂಗಡಿಯನ್ನ ತೆರವುಗೊಳಿಸುವಂತೆ ಅಬಕಾರಿ ನಿರೀಕ್ಷಕಿ ಶ್ರೀಲತಾ ಅವರಿಗೆ ಮನವಿಯನ್ನ ಸಲ್ಲಿಸಿದ್ರು. ಒಂದು ವೇಳೆ ಸರ್ಕಾರ ಮತ್ತು ಇಲಾಖೆ ಮನವಿಗೆ ಸ್ಪಂದಿಸದೇ ಇದ್ರೆ ಮುಂದಿನ ದಿನಗಳಲ್ಲಿ ನೂರಾರು ಜನರೊಂದಿಗೆ ಉಗ್ರ ಹೋರಾಟ ಮತ್ತು ಉಪವಾಸ ಸತ್ಯಾಗ್ರಹವನ್ನ ಮಾಡುವುದಾಗಿ ಪ್ರತಿಭಟನೆಯ ನೇತೃತ್ವ ವಹಿಸಿದ ತಾಲೂಕು ಸಂಚಾಲಕ ಎಚ್.ಸಿ. ದೊಡ್ಡಯ್ಯ ಎಚ್ಚರಿಕೆಯನ್ನ ನೀಡಿದ್ದಾರೆ. ಮನವಿ ಸ್ವೀಕರಿಸಿದ ಅಬಕಾರಿ ನಿರೀಕ್ಷಕಿ ಶ್ರೀಲತಾ ನಿಮ್ಮ ನಿವೇದನೆಯನ್ನ ಇಲಾಖೆ ಮತ್ತು ಸರ್ಕಾರಕ್ಕೆ ಸಲ್ಲಿಸುವುದಾಗಿ ಭರವಸೆಯನ್ನ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಅಬಕಾರಿ ಉಪನಿರೀಕ್ಷಕರುಗಳಾದ ವೈಷ್ಣವಿ ಕುಲಕರ್ಣಿ, ಸಂಘಟನಾ ಸಂಚಾಲಕರುಗಳಾದ ಶ್ರೀರಾಮ್ ಡಿಎಲ್, ಎನ್.ಎ. ನಾಗರಾಜು, ಹನುಮಯ್ಯ, ದೊಡ್ಡಯ್ಯ ಸೇರಿದಂತೆ ನೂರಾರು ಮಹಿಳೆಯರು ಉಪಸ್ಥಿತರಿದ್ದರು. ಏನು ಹಲವಾರು ವರ್ಷಗಳಿಂದಲೂ ನಾವು ಕೇಳ್ಕೊಂಡಿರೋ ಇವತ್ತು ಈ ಒಂದು ಮದ್ಯದಂಗಡಿಗಳಿಗೆ ಕೊಡ್ತಾ ಇರೋದನ್ನ ನಮ್ಮ ಒಂದು ಸಂಘಟನೆ ತೀವ್ರವಾಗಿ ಖಂಡಿಸ್ತಾ ಇದೆ. ಇದು ಕೊರಟಗೆರೆ ತಾಲೂಕು ಕಸಬಾ ಹೋಬಳಿಗೆ ಸೇರ್ತಕ್ಕಂಥ ಶ್ರೀ ಕ್ಷೇತ್ರ ಗೊರವನಹಳ್ಳಿಯಲ್ಲಿ ಇವತ್ತು MSIನ ನೀವು ತೆರೆದಿದ್ದೀರಾ. ಆದ್ರೆ ಅದ್ರ ಮುಂದಿನ ಭವಿಷ್ಯನ ಯೋಚನೆ ಮಾಡ್ಬೇಕಂದ್ರೆ ಇವತ್ತಿನ ದಿವಸ ನೀವು ಮದ್ಯದಂಗಡಿ ತೆರೆಸಿದ್ರ ಅದ್ರ ಪಕ್ಕದಲ್ಲಿ ಬೇರೆ ಹಲವಾರು ಮಿಲಿಟರಿ ಒಳಗಳು ಓಪನ್ ಆಗ್ತವೆ. ಆಮೇಲೆ ಅದ್ರ ಪಕ್ಕದಲ್ಲಿ ಲಾಡ್ಜ್ಗಳು ಓಪನ್ ಆಗ್ತವೆ. ಇದಕ್ಕೆ ಹಲವಾರು ಹೊರ ರಾಜ್ಯಗಳಿಂದ ಹೆಸರಿರ್ತಕ್ಕಂಥ ಈ ಗೊರವನಹಳ್ಳಿ ಕ್ಷೇತ್ರ ನಾಳೆ ಅಕ್ಕಪಕ್ಕದ ತಮಿಳುನಾಡು, ಆಂಧ್ರ ಕಡೆಯಿಂದ ನಕ್ಸಲೈಟ್ ಬರೋ ಒಂದು ಚಾನ್ಸಸ್ ಮುಂದೆ ನೀವು ದಾರಿ ಮಾಡ್ಕೊತಾ ಇದೀರಾ. ಬೇಡಿ ಅಂತ ಹೇಳ್ಬಿಟ್ಟು ಇದನ್ನ ರದ್ದು ಮಾಡಿ. ದಯವಿಟ್ಟು ನಾವು ಯಾವುದೇ ಕಾರಣಕ್ಕಾಗಲ್ಲ ಲೈಸೆನ್ಸ್ ರದ್ದು ಮಾಡಿ ಅಂತ ಕೇಳ್ತಾ ಇಲ್ಲ. ನೀವು ಕೊಡಿ, ಸಂತೋಷ, ಎಲ್ಲರಿಗೂ ಕೊಟ್ಟಿರೋ ಕೊಡಿ. ಏನ್ ಬೇರೆ ಪ್ಲೇಸ್ ಅಲ್ಲಿ ಕೊಡಿ, ಸುಮ್ಮನೆ ಇದು ಗೊರವನಹಳ್ಳಿಲಿ ಬೇಡ. ನೀವು ಪಕ್ಕಕ್ಕೆ ಎಲ್ಲಾದ್ರೂ ಕೊಟ್ಕೊಳ್ಳಿ, ನಾವು ಬರೋದಿಲ್ಲ. ಯಾಕಂದ್ರೆ ಇದು ಹೆಸರುವಾಸಿಯಾಗಿ ಅಂತ ಈ ಒಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಹಲವಾರು ವರ್ಷಗಳಿಂದ ಸಾರಾಯಿ ಬೇಡ ಹೋಬಳಿ ಒಂದು ವರ್ಷಕ್ಕೆ ಸಾಲ ಕೊಡಿ ಒಂದು ಹೋರಾಟ ಮಾಡಿದ ಸಲುವಾಗಿ ಅಂದಿನ ಸರ್ಕಾರಗಳು 74-75 ಇಸ್ವಿಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಉಟ್ಕೊಟ್ಟು ಅವತ್ತಿನ B.K. ಕೃಷ್ಣಪ್ಪನವರ ನೇತೃತ್ವದಲ್ಲಿ ಇಡೀ ರಾಜ್ಯದ ತಾಲೂಕಿನಲ್ಲೂ ಹಳ್ಳಿಯಲ್ಲೂ ನಾವು ಹೋರಾಟ ಮಾಡ್ಕೊಂಡು ಬಂದ್ವಿ.